ನೀ ತಾಂಟ್ರೆ ಬಾ ತಾಂಟ್ ಎಂಬ ಡೈಲಾಗ್ ಹೊಡೆಯುವ ಮೂಲಕ ಬಾರಿ ಟ್ರೋಲ್ ಆಗಿದ್ದ ಮತ್ತು ಬಾರಿ ಪ್ರಚಾರ ಪಡೆದಿದ್ದ ಎಸ್ಡಿಪಿಐ ಮುಖಂಡ ರಿಯಾಜ್ ಫರಂಗಿಪೇಟೆ ಇದೀಗ ಕೆಜಿಎಫ್ ಡೈಲಾಗ್ ನನ್ನು ತಮ್ಮ ಭಾಷಣದಲ್ಲಿ ಹೇಳುವ ಮೂಲಕ ಮತ್ತೊಮ್ಮೆ ಫೇಮಸ್ ಆಗಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಬೃಹತ್ ಜನಾಧಿಕಾರ ಸಮಾವೇಶದಲ್ಲಿ ಮಾತನಾಡಿದ ರಿಯಾಜ್ ಫರಂಗಿಪೇಟೆ, ನಾವು ಗಲಭೆ ಪ್ರಿಯರಲ್ಲ, ನಾವು ಶಾಂತಿ ಪ್ರಿಯರು. ಆದರೆ ಎಲ್ಲವನ್ನು ಎದುರಿಸಲು ನಾವು ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧರಾಗಿದ್ದೇವೆ ಎಂದರು. ಇಲ್ಲಿರುವ ಸಂಘ ಪರಿವಾರದವರಿಗೆ, ಇಲ್ಲಿರುವ ಪೊಲೀಸರಿಗೆ, ಇಲ್ಲಿರುವ ಶಾಂತಿ ಪ್ರಿಯರಿಗೆ ಎಲ್ಲರಿಗೂ ಕೂಡ ನಾವು ಹೇಳುವಂತಹ ಮಾತೇನೆಂದ್ರೆ, ನಮಗೆ ಗಲಭೆಗಳು, ಕೊಲೆಗಳು, ಪ್ರತೀಕಾರಗಳು ಇಷ್ಟವಿಲ್ಲ. ಒಂದು ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳಲು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಹವನಿಸುತ್ತಿದೆ ಎಂದರು. ಇಲ್ಲಿರುವ ಎಲ್ಲರೊಂದಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿಗೆ ಹೇಳಲು ಇರುವುದೇನೆಂದ್ರೆ, ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ವಿ ಡೋಂಟ್ ಲೈಕ್ ಇಟ್, ವಿ ಅವಾಯ್ಡ್, ಬಟ್ ವೈಲೆನ್ಸ್ ಲೈಕ್ ಅಸ್ ವಿ ಕೆನಾಟ್ ಅವಾಯ್ಡ್ ಎಂದರು. ಪ್ರಿಯರಿಗೆ ಎಲ್ರಿಗೂ ಕೂಡ ನಾನು ಹೇಳುವಂತಹ ಒಂದು ಮಾತು ಇದೆ ಬಂಧುಗಳೇ. ತಮ್ಮಲ್ಲಿ ನಾವು ಖಂಡಿತವಾಗಿಯೂ ಗಲಭೆ ಪ್ರಿಯರಲ್ಲ. ನಮಗೆ ಗಲಭೆಗಳು, ಕೊಲೆಗಳು, ಪ್ರತೀಕಾರಗಳು ನಮಗೆ ಇಷ್ಟ ಇಲ್ಲ. ಒಂದು ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳಲಿಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹವಣಿಸ್ತಾ ಇದೆ. ಆದ್ದರಿಂದ ಇಲ್ಲಿರ್ತಕ್ಕಂತಹ ಆದಷ್ಟು ವ್ಯಕ್ತಿಗಳೊಂದಿಗೆ, ಸಂಘ ಪರಿವಾರದೊಂದಿಗೆ, ಇಲ್ಲಿರ್ತಕ್ಕಂತಹ ಎಲ್ಲರೊಂದಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಹೇಳಲಿಕ್ಕಿರುವಂಥದ್ದು, ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ವಿ ಡೋಂಟ್ ಲೈಕ್ ಇಟ್, ವಿ ಅವಾಯ್ಡ್, ಬಟ್ ವೈಲೆನ್ಸ್ ಲೈಕ್ ಅಸ್ ವಿ ಕೆನಾಟ್ ಅವಾಯ್ಡ್. ಜೈ ಇಂಡಿಯಾ, ಜೈ ಎಸ್ಡಿಪಿ.